ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತು ಒಂದು ಬರ್ತ್ಡೇದು ವಿಡಿಯೋ ಮಾಡ್ತಿದ್ದೇನೆ. ಈ ಎರಡು ಹೆಣ್ಣು ಮಕ್ಕಳು ಒಂದೇ ದಿನ ಹುಟ್ಟಿದ್ದು, ಒಂದೇ ತಾಯಿಯ ಮಕ್ಕಳು. ಹಾಗಾಗಿ ಒಂದೇ ದಿನ ಬರ್ತ್ಡೇಯನ್ನು ಆಚರಿಸ್ತಾರೆ. ಈಗ ಮದುವೆ ಮನೆಗೆ ಬಂದ ಅಲ್ಲಿಯೇ ನಾವೊಂದು ಈ ಬರ್ತ್ಡೇ ದಿನವನ್ನು ಆಚರಿಸ್ತಿದ್ದೇವೆ. ಎಲ್ಲರೂ ನೋಡಿ ಖುಷಿ ಪಡೋಣ. ಮತ್ತು ಹೇಗಾಯಿತು ವಿಡಿಯೋ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟಪಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ರಾತ್ರಿ ವಿಡಿಯೋ, ಹಾಗಾಗಿ ಸ್ವಲ್ಪ ತುಂಬ ಚೆನ್ನಾಗಿ ಬರಲಿಲ್ಲ. ಅಂದರೆ ಈಚೆ ಎಲ್ಲ ಲೈಟಿಂಗ್ ಎಲ್ಲ ಮಾಡಲಿಲ್ಲ, ಒಂದು ಲೈಟ್ ಇರೋದಷ್ಟೇ ತಾನೆ, ಅದಕ್ಕೆ ತುಂಬ ಲೈಟ್ ಬರಲಿಲ್ಲ, ಕ್ಷಮಿಸಿ. Happy birthday to you. Happy birthday to you. Thank you very much. ಇವರ ಅವಳಿ ಜವಳಿ ಮಕ್ಕಳಲ್ಲ, 2 ವರ್ಷ ಡಿಫರೆನ್ಸ್. ನಾನು ಒಂದೇ ದಿನ ಹುಟ್ಟಿದ್ದು ಅಂತ ಹೇಳಿದರೆ ನಿಮಗೆ ಅವಳಿ ಜವಳಿ ಮಕ್ಕಳು ಅಂತ ತಿಳ್ಕೊಳ್ಬೋದು. ಅವಳಿ ಜವಳಿ ಅಲ್ಲ, ಹಾಗಾಗಿ ಒಂದೇ ದಿನ ಹುಟ್ಟಿದ್ದಾರೆ. ದಿನ ಮಾತ್ರ ಒಂದೇ. ನೋಡಿ ಇಲ್ಲಿ ಅಲ್ಲ ನೀನು ಹೋಗು, ನನ್ನ ಬದಲಿಗೆ ನೀನಿದ್ದೆ. ನೀನು ಹೋಗು. ಪತ್ತು ನಿಂಚ ಅಲ್ಲಿ ಬರ್ತೀನಿ ಅನ್ಕೋ. ಯಾಮನೆಗೆ ಆಲ್ರೆಡಿ ಇಲ್ಲಿ ತೆಗೀರಣ್ಣ. ಪತ್ತಿತ್ತು ಮುಂಚೆ ಪತ್ತು. Oh, thank you so much. ಫೋನ್ ಮೊಬೈಲ್ ಪಸಂದಕ್ಕ ಪಡೆಗೆ என்ன மூவி ஏற்பட்ட வரசா ಅಣ್ಣ ಒಂದೊಂದು ಬಟ್ಟೆ ತಗೊಂಡು ನೀರು ಶೈನಿಂಗ್ ಆಗುತ್ತೆ. ಶಾಂಪು
ಸಮಿತನ ಕಾಡುತ್ತಿದ್ದೆ ಒಬ್ಬೊಬ್ರು ಅಕ್ಕ ಜರ್ವಲ್ಲ ಅಯ್ಯೋ ಅದು ಇನ್ನು ಒಂದು ಮಾತ್ರ ಇನ್ನೊಂದ್ಸರಿ ಉಂಟಾ ಮೊದಲದ ಅವಳಿಗೆ ಕಪಾಲ ಮಾಡೋದು ಗೊತ್ತಿಲ್ಲ ಬರ್ತಂದೆ ಎದುರು ಬರ್ಬಾನ ಇದ್ದಾನ ನಿನ್ನ ಕವರ್ ಮಾಡ್ತೀಯ ಬಂದ್ಲೆ 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 ಬಾ ಕವರ್ ದಿವಸ ನಾನು ಇವತ್ತು मेरे लिए दिन में 6 बार प्लेलिस्ट बनाता है from midday blues to midnight blues. It gives me music for every time of the day. What a green flag यार. लगता है ना कि लाइफ में कुछ हो रहा है पर फिर भी दिल को सुकून चाहिए. बस वही सुकून मिलता है यहाँ खुशी की दुनिया में. मैं हूँ खुशी तुम्हारी. सुनाते हैं तुम्हें कोई प्यार भरी कहानियाँ तो कभी लाइफ के स्ट्रगल्स और कभी वो रैंडम बातें जो तुम किसी से नहीं कर पाते. हर एपिसोड एक नई वाइब एक नया एहसास. तो इस बात की सर्च करो खुशी की दुनिया on Spotify और बन जाओ हमारी इस दुनिया ಚಿಕ್ಕವಲ್ಲ ಫೋಟೋಗ್ರಾಫರ್ ಅವಳು ಈ ಮಂಡೆ ನಿನ್ನ ಮಂಡೆನೇ ಬರ್ತೀನಿ ಗೊತ್ತಿಲ್ಲ